الحمد لله رب العالمين. اللهم صل على رسولك سيدنا محمد وعلى آل سيدنا ومولانا محمد. اللهم أوصل اللهم ثواب ما قرأنا وهذا هدية واصلة ورحمة نازلة وبركة شاملة منا إلى حضرة نبينا وحبيبنا وشفينا مصطفى محمد صلى الله عليه وسلم. اللهم آته الوسيلة والفضيلة وارزقنا اللهم في الدنيا زيارته وفي الآخرة شفاعته ولا تحرمنا رؤيته وأوردنا حوله المورود. اللهم وإلى حضرات جميع الأنبياء والمرسلين وجميع الصحابة والقرابة كلهم أجمعين. اللهم بحقهم وبجاههم وبمددهم اللهم يسر أسيرنا وسهل أمورنا واقض حوائجنا وأد ديوننا واشف أمراضنا يا شافي الأمراض. اللهم ادفع بلياتنا يا دافع البليات. اللهم اقض حاجاتنا يا قاضي الحاجات. اللهم اشف أمراضنا يا شافي الأمراض. اللهم وإلى حضرات من ماتوا من آبائنا وأمهاتنا وجدنا وجداتنا وخالنا وخالاتنا وسائر أقرباء كلهم أجمعين. اللهم اجعل قبرنا وقبرهم روضا من رياض الجنة ولا تجعلها حفرة من حفر النيران. اللهم يا رب غربتهم وآنس وحشتهم وآمن روحتهم ونفس كربتهم ونبر محلتهم وارفع درجتهم وكلنا ولهم وبنا وبهم حفيا. اللهم أنزل في هذه السوق بركة تامة إلى يوم القيامة. اللهم بارك لنا في أموالنا وأولادنا في تجاراتنا وسائر معاملات كلهم أجمعين. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير خلق سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಹಾಗೂ ಪ್ರಾಸ್ತಾವಿಕ ಭಾಷಣಕ್ಕಾಗಿ ಕರ್ನಾಟಕ ಯೂತ್ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದ ನಾಸಿರ್ ಸಾಮಾನಿಗೆ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೆ. ಇವತ್ತು ನನ್ನ ಆತ್ಮೀಯ ಮಿತ್ರರು ನಮ್ಮ ಒಂದು ಸಂಘಟನೆ ಹ್ಯುಮ್ಯಾನಿಟಿ ಫೌಂಡೇಶನ್ ಅನ್ನತಕ್ಕಂಥ ಸಂಘಟನೆಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಇಲ್ಯಾಸ್ರವರು ಬಹಳಷ್ಟು ದೂರದಿಂದ ಚಾರ್ಮಾಡಿ ಪ್ರದೇಶದಿಂದ ಬಂದು ಕಳೆದ 7 ವರ್ಷದ ಮೊದಲು ನಮ್ಮ ಒಂದು ಇಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿದ ಜ್ಯೂಸಿಟಪ್ ಅನ್ನತಕ್ಕಂಥ ಸಂಸ್ಥೆ ಗ್ರಾಹಕರ ವಿಶೇಷವಾಗಿರ್ತಕ್ಕಂಥ ಒಂದು ಆಕರ್ಷಣೆಯನ್ನು ಮಾಡಿಕೊಂಡು ಮಾತ್ರವಲ್ಲ ತಂದೆ ತಾಯಿಯವರ ಆಶೀರ್ವಾದ ಗುರು ಹಿರಿಯರ ದುವಾದೊಂದಿಗೆ ಇವರು ಇವತ್ತು ಬಹಳ ಒಳ್ಳೆಯ ರೀತಿಯ ಒಂದು ಹೋಟೆಲನ್ನು ಪ್ರಾರಂಭಿಸ್ತಾರೆ, ರೆಸ್ಟೋ ಕೆಫೆ ಅನ್ನತಕ್ಕಂಥ. ಬಹುಶಃ ನಾನು ಪ್ರಾಸ್ತಾವಿಕ ಅನ್ನತಕ್ಕಂಥ ರೀತಿಯಲ್ಲಿ ಮಾತನಾಡೋದಿಲ್ಲ. ಒಂದು ಕಡೆ ತಂದೆ ತಾಯಿಯವರ ಆಶೀರ್ವಾದ ಮಾತ್ರ ಅಲ್ಲ, ಗೆಳೆಯರ ಸಹಕಾರ, ಅದೇ ರೀತಿ ಇದಕ್ಕೆ ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರ್ತಕ್ಕಂಥ ಕಣಚೂರು ಸಂಸ್ಥೆಯ ಕಣಚೂರು ಮೋನಾಕನವರು ಈ ಕಟ್ಟಡದ ಒಬ್ಬ ಮಾಲಕರು. 7 ವರ್ಷದ ಹಿಂದೆ ಬಹಳ ದೂರದಿಂದ ಬಂದರೂ ಕೂಡ ಸ್ವಾವಲಂಬಿಯಾಗಿ ಒಂದು ಜೀವನ ನಡೆಸಬೇಕನ್ನತಕ್ಕಂಥ ಹಂಬಲವನ್ನು ಇಟ್ಕೊಂಡು ಬಂದ ಒಬ್ಬ ಯುವಕನ ಬೆನ್ನು ತಟ್ಟಿ ಒಂದು ಉದ್ಯಮ ಪ್ರಾರಂಭಿಸಿದ ನಂತರ ಅವರು ಇನ್ನೊಂದು ಕೆಫೆ ಮಾಡಬೇಕನ್ನಂಥ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾಪಿಸಿದಾಗ ಅವರು ಬೆನ್ನು ತಟ್ಟಿ ಅವರನ್ನು ಹೇಳಿದರು, ನೀನು ಪ್ರಾರಂಭಿಸು, ನಾವು ಎಲ್ಲ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೇವೆ. ಯಾಕೆಂತೇಳಿ ಈ ಮಾತು ಹೇಳಲಿಕ್ಕೆ ಕಾರಣ, ಕೊರೋನಾದ ಸಮಯದಲ್ಲಿ ಅವರ ಎಲ್ಲ ಕಷ್ಟ ಸುಖದಲ್ಲಿ ಕೂಡ ಅವರೊಟ್ಟಿಗೆ ಇದ್ದರು. ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಜಾಸ್ತಿ ಮಾತನಾಡಿ ಹೋಗುವುದಿಲ್ಲ. ಆದ್ದರಿಂದ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂತಹ ಜಂಟಿಯಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಉಳ್ಳಾಳ ದರ್ಗಾದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ರಸೀದಾಜಿ ಅವರಿಗೆ ಈ ಸಂಸ್ಥೆಯ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಇಲ್ಯಾಸ್ ಅವರು ಹೂಗುಟ್ಟ ಕೊಟ್ಟು ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಕಣಚೂರು ಸಂಸ್ಥೆಯ ನಮ್ಮ ಮೋನಾಕರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಅಲೆಮಾರಿ ಇದರ ನಿರ್ದೇಶಕರಾಗಿರ್ತಕ್ಕಂತಹ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಪ್ರದೇಶದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಬಹಳ ಮುತುವರ್ಜಿಸಿಕೊಂಡಿರತಕ್ಕಂತಹ ಅತಿ ಸಣ್ಣ ಸಮಯದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸತಕ್ಕಂತಹ ಮಲ್ಲಿಕಾರ್ಜುನ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸೊಂದಿಗೆ ಅವರೊಂದಿಗೆ
ನಮ್ಮ ಇನ್ಸ್ಪೆಕ್ಟರ್ ಇನ್ನೊಬ್ಬರು ನಮ್ಮ ಸರಳಪ್ಪ ಸರ್ ಅವರನ್ನು ಕೂಡ ಸ್ವಾಗತಿಸೋದಕ್ಕೆ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರನ್ನು ಕೂಡ ಸ್ವಾಗತಿಸಿ ಮುಂದಕ್ಕೆ ಒಂದೆರಡು ಮಾತನಾಡಲು ಉಳ್ಳಾಲದ ಸುಂದರವಾದ ವೈದ್ಯಕೀಯ ರಂಗದ ಹೃದಯ ಭಾಗವಾದಂಥ ಈ ಪ್ರದೇಶದಲ್ಲಿ ಚಾರ್ಮಾಡಿ ಇಲ್ಯಾಸ್ ಎಂಬವರು ತನ್ನ ಒಂದು ಜ್ಯೂಸ್ ಅನ್ನು ಇಲ್ಲಿ ಪ್ರಾರಂಭಿಸಿ ಗ್ರಾಹಕರ ಮನವನ್ನು ಗೆದ್ದು ಕನಚೂರು ಮೋನಾಕರ್ ಅವರ ಸಹಕಾರದೊಂದಿಗೆ ಈ ಒಂದು ಕಟ್ಟಡದಲ್ಲಿ ಇವತ್ತು ರೆಸ್ಟೋ ಕೆಫೆ ಎಂಬ ಒಂದು ಉಪಹಾರ ಮಂದಿರವನ್ನು ಪ್ರಾರಂಭಿಸುವ ಈ ವೇದಿಕೆಯಲ್ಲಿರುವಂತಹ ನಮ್ಮ ಹಿರಿಯಾದ ಕನಚೂರು ಅಕಾಡೆಮಿಯ ಅಧ್ಯಕ್ಷರಾದಂಥ ಕನಚೂರು ಮೋಹನ್ಹಾಜಿ ಅವರೇ, ನಮ್ಮ ಹಿರಿಯ ಮಿತ್ರ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರೇ, ಪೊಲೀಸ್ ಇಲಾಖಾ ಅಧಿಕಾರಿಗಳೇ, ಸಾಮುನಿಗೆ ಅವರೇ, ದುವಾ ಮಾಡಿದ ಉಸ್ತಾದ್ ಅವರೇ, ಎಲ್ಲ ನನ್ನ ಸಹೋದರರೇ, ಇಲ್ಲಿ ಸೇರಿದ ಡಾಕ್ಟರ್ಸ್ಗಳೇ, ಎಲ್ಲ ಗ್ರಾಹಕರುಗಳೇ, ವಿಶೇಷವಾಗಿ ಮಾತಾಡುವಂಥ ವೇದಿಕೆಯೂ ಅಲ್ಲ. ಆದರೆ ಇಲಿಯಾಸ್ ಅವರು ಚಾರ್ಮಾಡಿಯಿಂದ ಬಂದು ತನ್ನ ಒಂದು ಜ್ಯೂಸಿನ ಮೂಲಕ ಇಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿದರೆ, ಮೋನಾಕ ಹೇಳ್ತಾರೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅಂತ ಜ್ಯೂಸ್ ಸಿಗುವುದಿಲ್ಲ ಅಂತೇಳಿ. ಅಂತ ಒಂದು ಜ್ಯೂಸಿನ ಮೂಲಕ ಪ್ರಖ್ಯಾತಗೊಂಡಂಥ ಇಲಿಯಾಸ್ರವರು ಪ್ರಾರಂಭಿಸಿದ ಈ ರೆಸ್ಟೋ ಕೆಫೆ ಇಲ್ಲಿ ಪರಿಸರದಲ್ಲಿರುವಂತಹ ಎಲ್ಲ ವೈದ್ಯಕೀಯ ಡಾಕ್ಟರ್ಸ್ಗಳು ಇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಬೇಕಾದಂತಹ ಒಂದು ಆಹಾರ ನೀಡುವಂತಹ ಒಂದು ಮಳಿಗೆಯಾಗಿದೆ. ತಮ್ಮ ಏನು ಜ್ಯೂಸಿನ ಖ್ಯಾತಿ ಇದೆ ಅದೇ ರೀತಿ ತಮ್ಮ ಇಲ್ಲಿಗೆ ನೀಡುವಂತಹ ಆಹಾರಗಳು ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿ ನಿಮ್ಮ ಉದ್ದೇಶ ಅಲ್ಲಾಹು ರಬ್ಬುಲ್ ಇಜ್ಜತ್ ಪೂರ್ಣಗೊಳಿಸಲಿ, ನಿಮ್ಮ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತೇಳಿ ಪ್ರಾರ್ಥಿಸಿ ತಮಗೆ ಅಲ್ಲಾಹು ಒಳ್ಳಿತನ್ನು ಮಾಡಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಶುದ್ಧ ನುಡಿಗಳು ನೋಡಲು ಮಲ್ಲಿಕಾರ್ಜುನ ಕಾರ್ಯ ಸರ್ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಾಣಿಕೆಯನ್ನು ಸ್ವೀಕರಿಸಿದಂತಹ ಶರಣಪ್ಪ ಸರ್ ಹಾಗೂ ಮಲ್ಲಿಕಾರ್ಜುನ ಸರ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ನನ್ನೆಲ್ಲ ಹಿರಿಯರಿಗೆ ವಂದಿಸುತ್ತಾ ಬಹಳ ಸುಂದರವಾದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಇವತ್ತು ನಮ್ಮ ಈ ಒಂದು ವೈನಪ್ಪ ಹಾಸ್ಪಿಟಲ್ನ ಎದುರುಗಡೆ ಇರತಕ್ಕಂಥ ನಮ್ಮ ಆತ್ಮೀಯರು ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ UK ಮೋಹನ್ರವರ ಈ ಒಂದು ಕಟ್ಟಡದಲ್ಲಿ ರೆಸ್ಟೋ ಕೆಫೆ ಎಂಬ ಒಂದು ಒಳ್ಳೆಯ ವ್ಯವಸ್ಥಿತವಾದ ಸುಸಜ್ಜಿತವಾದ ಈಗಿನ ವ್ಯವಸ್ಥೆಗೆ ಬೇಕು ಹೇಳಿ ಮಾಡಿಸಿದಂತಹ ಒಂದು ರೆಸ್ಟೋರೆಂಟನ್ನು ಇಲ್ಲಿ ಈಗಾಗಲೇ ನಮ್ಮ ಖ್ಯಾತ ನಮ್ಮ ಕ್ಷೇತ್ರವಾಗಿರ್ತಕ್ಕಂಥ ಉಳ್ಳಾಲ ದರ್ಗದ ಅಧ್ಯಕ್ಷರು ರಶೀದ್ ಹಾಜರವರು, ಕನಚೂರು ಮೋನೂರವರು ನಾವೆಲ್ಲರೂ ಸೇರಿ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನೆಷ್ಟೇ ಹೇಳುವಂಥದ್ದು, ಶ್ರೀ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈಗಾಗಲೇ ಒಂದು ಜ್ಯೂಸ್ ಸೆಂಟರನ್ನು ಮಾಡಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆತಕ್ಕಂಥ ನಮ್ಮ ಇಲಿಯಾಸ್ ಚಾರ್ಮಾಡಿ ಅವರು ಈ ಒಂದು ಉತ್ತಮವಾದ ಒಂದು ರೆಸ್ಟೋ ಕೆಫೆಯನ್ನು ಓಪನ್ ಏನು ಮಾಡಿದ್ದಾರೆ. ಇದು ಇನ್ನಷ್ಟು ಅಭಿವೃದ್ಧಿಯಾಗಿ ಇನ್ನಷ್ಟು ಬ್ರಾಂಚುಗಳನ್ನು ತೆರೆಯುವಂತಾಗಲಿ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಇಲಿಯಾಸ್ ಚಾರ್ಮಾಡಿ ಅವರು ಬಹಳ ಸರಳ ಸಜ್ಜನಿಕೆ, ಎಲ್ಲರೊಂದಿಗೆ ಬೆರೆಯತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ನಾಸೀರ್ ನಮ್ಮ TS ಅಬ್ದುಲ್ಲರವರ ಮಕ್ಕಳು ಎಲ್ಲರೂ ಕೂಡ ಬಹಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡುವವರು. ಅವರ ಜೊತೆ ಸಂಪರ್ಕ ಇರತಕ್ಕಂಥ ಎಲ್ಲರೂ ಕೂಡ ಇವತ್ತು ಇಲಿಯಾಸ್ ಚಾರ್ಮಾಡಿ ಅವರಿಗೆ ಬಹಳಷ್ಟು ಜನ ಇವತ್ತು ಅವರ ಬಂಧು ವರ್ಗದವರು ಬಳಗದವರು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ಶುಭವನ್ನು ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಕಣಚೂರು ಅವೆನ್ಯೂ ಬಿಲ್ಡಿಂಗ್ನಲ್ಲಿ ಇವತ್ತು ಅತ್ಯುತ್ತಮವಾದ ಚಾರ್ಮಾಡಿ ಇಲ್ಯಾಸ್ನವರ ಒಂದು ಆಹಾರ ವಿತರಣಾ ಸಂಸ್ಥೆ ಓಪನ್ ಆಗಿದೆ. ಇದು ಸಂತೋಷ ತಂದಿದೆ ನನಗೂ ಕೂಡ. ಈ ಭಾಗದ ಯುವ ಜನಾಂಗಕ್ಕೆ ಇವರ ಆಹಾರ ಪದಾರ್ಥ, ಅದು ಜ್ಯೂಸ್ ಇರ್ಬೋದು, ಇನ್ನಿತರ ವಸ್ತು ಇರ್ಬೋದು, ಅತ್ಯಂತ ಅಚ್ಚುಮೆಚ್ಚು ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದರೆ ಇನ್ನೊಬ್ಬರ ಸಹಕಾರ ಮತ್ತೊಬ್ಬರ ಸಹಕಾರ ಅದೆಲ್ಲ ಸುಳ್ಳು.
ಪ್ರೋತ್ಸಾಹ, ಅವನವನ ಪ್ರಯತ್ನ, ಅವನವನ ಉತ್ಸಾಹ, ಅವನ ನೀತಿ, ಅವನ ಬಾಳು ಬೆಳಗಬೇಕಾದ್ರೆ ಅವನವನು ಶ್ರಮಪಟ್ಟರೆ ಮಾತ್ರ ದೇವರು ಕೊಡ್ತಾನೆ. ಬಾಯಿ ಮಾಡಿ ದೇವಸ್ಥಾನದಲ್ಲಿ ಅಥವಾ ಮಸೀದಿಯಲ್ಲೇ ಹೋಗಿ ಮಲಗಿದರೆ ದೇವರು ಕೊಡ್ತಾನೆ ಅಂತ ಹೇಳಿದರೆ ಕೊಡುವುದಿಲ್ಲ. ಅವರವರ ಏನು ಶ್ರಮ, ಒಂದು ಗಾದೆ ಮಾತಿದೆ, ಕೇಳ್ಕೊಂಡು ಹೋದರೆ ಸ್ವರ್ಗಕ್ಕೆ ಹೋಗ್ಬೋದಂತೆ. ಆ ದಾರಿ ಸುಗಮವಾಗ್ತದೆ, ಸ್ವರ್ಗದವರೆಗೆ ಹೋಗ್ಬೋದು ಕೇಳಿಕೊಂಡು. ಅನುಭವದಿಂದ ನನಗೆ ಗೊತ್ತಿದೆ. ಏನು ಏನಪ್ಪಯ್ಯ, ಯೂನಿವರ್ಸಿಟಿಯ ಎದುರುಗಡೆಯಲ್ಲಿದ್ದೀನಿ ನಾನು, ಕಣಚೂರು ಮೋಹನ್ನವರ ಬಿಲ್ಡಿಂಗ್ನ ಪಕ್ಕದಲ್ಲಿದ್ದೀನಿ. ನಾನು ಎಲ್ಲಿ ಬೇಕಾದರೂ ಪ್ರಪಂಚಕ್ಕೆ ಹೋಗ್ಬೋದು ಅಂತ ಹೇಳಿದರೆ ನೀನು ತೊಕ್ಕೋಟಿಗೆ ಹೋಗಿ ಮುಟ್ಲಿಕ್ಕೂ ಆಗೋದಿಲ್ಲ. ನೀನು ಈ ಕಡೆಯಲ್ಲಿ ಸೀದಾ ಹೋದರೆ ಸೀರಾಡಿ ಘಾಟು ಆ ಭಾಗಕ್ಕೆ ಹೋಗ್ತೀಯ, ಈ ಕಡೆಗೆ ಹೋದರೆ ಉಳ್ಳಾಳೆ ಸಮುದ್ರಕ್ಕೆ ಹೋಗ್ತೀಯ. ಕೇಳ್ಕೊಂಡು ಹೋದರೆ ಮಂಗಳೂರಿಗೆ ಹೋಗ್ಬೋದು, ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆಯಲ್ಲಿ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಅವರ ಶ್ರಮ ಅಂತ ಹೇಳಲಿಕ್ಕೆ ಅದನ್ನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಯಾರದು ನನ್ನ ಬಿಲ್ಡಿಂಗ್ನಲ್ಲಿ ಅನೇಕರು ಬೇರೆ ಬೇರೆ ಹೋಟ್ಲ್ ಮಾಡಿದ್ದಾರೆ. 3 ತಿಂಗಳಾಗುವಾಗ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಪ್ಪ ಇಲ್ಲಿ ಜ್ಯೂಸು ಫುಡ್ಡು ಇಂಥದ್ದು ಇದೆ, ಅಂಥದ್ದು ನೀವು ಮಾಡುವುದಾದರೆ ನಿಮಗೆ ಬಾಡಿಗೆ ಕೊಡುವುದಿಲ್ಲ ನಾನು ಅಂತ. ಇಲ್ಲ, ನಮ್ಮದು ಬೇರೆ ಕಡೆ ಬೇರೆ ಥರದ್ದು ಅಂತ ಅವರು ಮಾಡಿದರೂ ಅವರಿಗೆ ಇದಾಗುವುದಿಲ್ಲ. ಹಾಗೇ ನನ್ನ ಏನಾದರೂ ಕರಾಮತ್ತು ಇದ್ದಿದ್ದರೆ ಕಣಚೂರು ಬಿಲ್ಡಿಂಗ್ನಲ್ಲಿ ಮಾಡಿದವರು ಎಲ್ಲರೂ ಉದ್ಧಾರ ಆಗ್ತಾರೆ, ಇನ್ನೊಂದು ಹೋಟ್ಲು ಮಾಡ್ತಾರೆ ಅಂತ ಹೇಳಿದರೆ ಅವರೆಲ್ಲರೂ ಮಾಡಬೇಕಿತ್ತು. ಅವರು ಯಾರೂ ಮಾಡಲಿಲ್ಲ, ಅವರೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಅವನ ಪರಿಶ್ರಮ, ಅವನ ಒಂದು ದೇಹ, ಅವನ ನಿಯತ್ತು, ನಿಷ್ಠೆ, ಅದು ಅವನನ್ನು ಈ ಎತ್ತರಕ್ಕೆ ಬೆಳಗಿದೆ. ಇನ್ನು ಮುಂದಕ್ಕೂ ಕೂಡ ಬೆಳಗಲಿ ಅಂತ ಹೇಳುವ ಮಾತನ್ನು ಹೇಳಿ ಅವರಿಗೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತಿಥಿ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿದೆ. ಈ ಒಂದು ಸುಂದರವಾದ ಕೆಫೆಯನ್ನು ಉದ್ಘಾಟನೆ ಮಾಡಿದಂತಹ ರಶೀದಾಜಿ ಹಾಗೂ ಮೋಹನ್ ಸಾರ್ ಇವರಿಗೆ ರೆಸ್ಟೋ ಕೆಫೆ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರವೀಂದ್ರ ಸಾರ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಿ, ಮೋಹನ್ ಸಾರ್ ಅವರಿಗೆ ನಾಸಿರ್ ಸಾಮನಿಗೆ ಅವರು ಕಾಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಲ್ಲಾಳ ದರ್ಗಾ ಸಮಿತಿಯ ಅಧ್ಯಕ್ಷರಾದ ರಶೀದಾಜ್ ಅವರಿಗೆ ಇಲ್ಯಾಸ್ರವರು ಕಾಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲಮಾರಿ ಸಂಘದ ಮಾಜಿ ನಿರ್ದೇಶಕರಾದ ರವೀಂದ್ರ ಸಾರ್ ಉಳಿದಟ್ಟು ಅವರಿಗೂ ಕೂಡ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಇನ್ನೂರು ಅತಿಥಿಯಾದ ನಾಸಿರ್ ಸಾಮನಿಗೆ ಅವರನ್ನು ಕೂಡ ಕಾಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾಣಿಕೆಯನ್ನು ನೀಡಿ ಅವರನ್ನು ಕೂಡ ಗೌರವಿಸಬೇಕು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಸ್ ಎ ತಂಗ ಅವರನ್ನು ಸ್ವಾಗತ ಮಾಡುತ್ತಾ ಬಂದಂತಹ ಸರ್ವ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ದೇರ್ಲಘಟ್ಟೆಯ ಆನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮುಂಭಾಗದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಂಥ ಜ್ಯೂಸ್ ಇಟ್ ಅಪ್ ಈ ಒಂದು ಜ್ಯೂಸ್ ಮತ್ತು ರೆಸ್ಟೋರೆಂಟ್ ಎರಡು ಅನುಗುಣವಾಗಿ ಈ ಒಂದು ಪ್ರದೇಶದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ದೂರದ ನಮ್ಮ ಚಾರ್ಮಾಡಿ ಪ್ರದೇಶದಿಂದ ಈ ಒಂದು ಪ್ರದೇಶಕ್ಕೆ ಹಲವಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡದಿದ್ದ ನನ್ನ ಆತ್ಮೀಯ ಮಿತ್ರ ಇಲ್ಯಾಸ್ರವರ ಈ ಒಂದು ಮಳಿಗೆಯು ಇವತ್ತು ಈ ಒಂದು ಜ್ಯೂಸ್ ಕೆಫೆಯು ಇವತ್ತು ಪ್ರಾರಂಭಗೊಂಡಿದೆ. ಅದೇ ರೀತಿಯಲ್ಲಿ ಈ ಒಂದು ಕೆಫೆಗೆ ನಾನು ಶುಭವನ್ನು ಹಾರೈಸುತ್ತಾ
ಮುಂದಿನ ದಿನಗಳಲ್ಲಿ ಹಲವಾರು ಕಡೆ ಇಂತಹ ಜ್ಯೂಸ್ ಕೆಫೆ ರೆಸ್ಟೋರೆಂಟನ್ನು ಪ್ರಾರಂಭಿಸಲು ಅಲ್ಲಾಹನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನಾನು ಈ ಒಂದು ಶುಭ ಸಮಾರಂಭಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇಲ್ಯಾಸ್ ಅವರಿಗೆ ಪ್ರತ್ಯೇಕವಾಗಿ ಇಲ್ಯಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.